ಹಾಯ್ ಬೊಕ್ಕ ಮಾತಾಡ್ಲೆಂಚೊಲ್ಲರ ಯಾನ್ ಹುಷಾರುಲ್ಲೆ ಕೋಡೆ ಮಧ್ಯಾಹ್ನ ಹುಷಾರಾದುತ್ತೆ ಹುಷಾರಾದು ಬೊಕ್ಕ ನಂಗೆ ಗಟ್ಟಿ ಮಲ್ಪರೆತ್ತನದೆ ಅಂಚ ಗಟ್ಟಿಗೆ ಪೂರ ಕಡೆ ಅವು ಒಳ್ಳೆ ಮೈಯ ಅದರದ ಅನ್ನ ಮಸ್ತ್ ದಿನೊಟ್ಟು ಜರ ಬತ್ತಿನ ಮೈಯ ಅದರದ ಅನ್ನ ಇನಿ ಕಾಣನ್ 11 ಗಂಟೆ ಮುಟ್ಟ ಅಂತ ಹುಷಾರುತ್ತೆ 11 ಗಂಟೆ ಬೊಕ್ಕ ಕೂಡ ಜರ ಶುರುವಾನ ಬೊಕ್ಕ ಮಧ್ಯಾಹ್ನ ಕೂಡ ಮಾತ್ರೆ ಮಾತ ತಿಂದು 2 ನರ್ಸ್ ಮಲ್ತದ ಮಾತ್ರೆ ಪೂರ ತಿಂದು ಜೆತ್ತೆ ಅಡೊಕ್ಕ ಬೇಗ ಗುಣ ಆಯ್ಜಿ ಒಂದು 3-4 ಗಂಟೆನಾಗ ಒಂದು ಒಟ್ಟು ಜರ ಬುಡ್ ಚಳಿ ಮತ್ತು ಕಮ್ಮಿ ಅಂಚೆ ಇತ್ತು ಅಂತ ಹುಷಾರುಲ್ಲೆ ಸ್ವರ ಪೂರ ಕ್ಲಿಯರ್ ಆದಿತ್ತು ನನ್ನ ಕೂಡ ಜರ ಸುರುವನ ಕೂಡ ಸ್ವರ ಅಂತ ಪೋಂಡು ಅಣ್ಣ ಮಲ್ಲೆ ಜಿತ್ತು ಅಂತ ಹುಷಾರುಲ್ಲೆ ಬೊಕ್ಕ ನಿಗಳು ಮಾತಾಡ್ಸೊಲ್ಲರ ಪರ್ಪ ಪೂರ ಆಚರಣೆ ಮಲ್ತಾರ ಇನಿ ಗ್ರಹಣ ಬತ್ತನತೆ ಗ್ರಹಣ ಬತ್ತದು ಏತು 5 ಚಿಲ್ಲರೆಗೆ 10 ಆಜಕ್ಕದ ಅನ್ನ ಬುಡ್ನ ತೋಜಂಗ ನಮ್ಮ ಯೂಟ್ಯೂಬ್ ಮತ್ತು ಪಾಡ್ದೇರು ಅಂಚ ಇತ್ತೊಂದು 5 ಗಂಟೆಗೆ ಮೀದು ಎನ್ನ ಅಕ್ಕನ ಮಗಲುಲ್ಲೇರು ಮಾತೊಂಚೂರು ನಮ್ಮ ಈ ಗ್ರಹಣ ಬತ್ತಿನ ಪಗ ನಮ್ಮ ಟೈಲ್ಸ್ ಆವಡು ಅತ್ತನ ಮಾರ್ಬಲ್ ಆವಡು ಅತ್ತನ ಸಿಮೆಂಟ್ ಆವಡು ಎಂಚಿನ ಆವಡನೆಲ್ಲ ಆಯ್ಕೆ ನೀರಿಗೆ ಒಂಚೂರು ಅಂಬಿ ಪಾಡ್ದು ನಮ್ಮ ಅವೇನು ಉರೆಸೋಡು ನೆಲ ಅಂಚ ಅಕ್ಕನ ಮಗಲು ಉರೆಸಿಯರು ಬೊಕ್ಕ ಯಾನ್ ಮೀದು ಬತ್ತದ ಒಂಜಿ ಚಾ ಮಲ್ತೆ ಪರ್ದಿತ್ತೆ ನಿಕಲ್ಡ ಪಾತ್ರೆಗೆ ಅನ್ಕುಲೀನಿ ಅಂಚ ನಿಕ್ಲು ಪೂರ ದಾದ ಮಲ್ತಾರೆ ನಿಕ್ಲ ಅಣ್ಣ ಮೀದು ಪೂರ ದಾದ ಮಲ್ತಾರೆ ಇನಿ ಮತ್ತು ಆತಗ ಜಿಜ್ಜು ಒಂತೆ ಪಟಾಕಿ ಬಿಡೊಂದುಲ್ಲೇರು ದೀಪ ಪೊತ್ತ ಉಂಡಲ್ಲ ನನ್ನ ಒಳ್ಳೆ ಪೊತ್ತವರದ ಅನ್ನ ಈ ತೊರ್ತದಲ್ಲ ಪೊತ್ತಜ್ಜರು ಗಂಟೆ ತಾಂಡು 7 ಗಂಟೆ ಏರ್ಲ ದೀಪ ಮಾತದಲ್ಲ ಪೊತ್ತಾದ ಜರ ಏನು ಕೋಡೆದ ಒಂಚೂರು ವೀಡಿಯೋ ಮಾಡ್ತಿದ್ದೆ ಅವೆನ್ನಿಕ್ಲೆ ತೋಜ್ಪಾವೆ ಬೊಕ್ಕ ಇನಿ 11 ಜನ ಕಮೆಂಟ್ ಮಾಡ್ತಾರೆ ಯಾಕಲೆ ಈಗ ಮಾತೆರೆಗ್ಲೆನ್ನ ಸೊಲ್ಮೇಲು ಬೊಕ್ಕ ಐಟು ಒರಿಕೇಂದೇರು ಬಳಸು ಪಂಡದ ಆದ ಅಂದು ಕನ್ನಡ ಹುಡುಕೇಂದೇರು ಐಕಿನಿ ಕನ್ನಡ ಉತ್ತರ ಕೊರಡಾಪ್ನಿಯಾನು ದಯ ಪಂಡಾರೆಗೆ ತುಳು ಗೊತ್ತುಜ್ಜದ ಅನ್ನ ಅಂಚ ಬೊಕ್ಕ ಪರ್ಬ ಪೂರ ಆಚರಿಸಾರ ಎನ್ನ ಮಗೆ ಏಪಲ್ಲ ಎಂಕ್ಲೆ ಪಟಾಕಿ ಪೂರ ಕನಪ್ಜೇರು ಇನಿ ಕೋಡೆ ಪಟಾಕಿ ಕನತ್ ಕೊರ್ತೆ ಪಟಾಕಿ ಕೊರ್ತೆ ಸುರು ಕಡ್ಡಿ ಕನ್ನದ್ದೆ ಕೂಡ ದೊರ್ಸು ಪೂರ ಕನ್ನದ್ದೆ ಮಾತ ಕನತ್ವೆ ಬುಡ್ರೆ ಮಿನಿ ಪೋಪು ಜಾಯಲ ಅಂಚದ ಊಲೆಂಡು ನಾವು ಅಂಚೆ ನಿಂತದಲ್ಲ ತುಳಸಿ ಅವ್ರ ಬಗ್ಗೆ ಬಿಡ್ಪಾರ ಅತ್ತು ಎಲ್ಲ ಮಿನಿ ಬಿಡ್ಪಾರ ಎಂಚನ ಗತೆ ಗೊತ್ತುಜ್ಜಿ ಅಂಚ ಬೊಕ್ಕ ಅಂಚಂಡ ಕೋಡದ ವಿಡಿಯೋನ ಒಂಚೂರು ತೂಕನೆ ನಮ್ಮ ದೈವಗೂ ಬಳಸುನ ಕ್ರಮವನ್ನು ಕೇಂದಿರು ಅವು ಎಂಚಿನ ಪಣದಾರೆ ಗೊತ್ತುಜ್ಜಿಗೆ ಐಕ್ ಈರೊಂಚೂರು ಅವೇನು ಒಂದು ಕರೆಕ್ಟ್ ಮಲ್ತು ಪನ್ಪರ ಕೇಂದಿರು ಅಂಚ ನೈತ ಬಗ್ಗೆ ಒಂತೆ ಪನ್ಪೆ ಬಳಸುನು ಅಂದರೆ ತುಳು ಪದದಲ್ಲಿ ಕನ್ನಡದಲ್ಲಿ ಬಡಿಸುವುದು ಅಂತ ದೈವಗಳಿಗೆ ನಾವು ಅಡಿಗೆ ಮಾಡಿದ್ದು ಬಡಿಸುವುದು ಅಂತ ಅಂದರೆ ನಾವು ಅಡಿಗೆ ಮಾಡೋದಲ್ಲ ನಾವು ಹಬ್ಬಕ್ಕೆಲ್ಲ ಯಾವಾಗಲೂ ಇದು ಗಟ್ಟಿ ಅಂದರೆ ಕುಚಲಕ್ಕಿ ಹಾಕಿ ಅದನ್ನು ಬೆಳಿಗ್ಗೆ ನೆನೆಸಿಡ್ತೇವೆ ಅದನ್ನು ಸಂಜೆ ಹೊತ್ತಿಗೆ ಚೆನ್ನಾಗಿ ತೊಳೆದು ರುಬ್ಬಿ ತೆಂಗಿನಕಾಯಿ ಬೆಲ್ಲ ಹಾಕಿ ಅದು ನಿನ್ನೆ ನಾನು ತೋರಿಸಿದ್ದೇನಲ್ಲ ಹಾಗೆ ಹಾಕಿ ಅದು ಗಟ್ಟಿ ಮಾಡಲಿಕ್ಕುಂಟು ಅದು ಆದಮೇಲೆ ಅದು ನಾವು ಮಾಡಿ ಕೊಡ್ತೇವೆ ಗಂಡಸರಿಗೆ ಅವರು ಬಂದು ಈ ದೈವದ ಮಂಚ ಉಂಟಲ್ಲ ಅದು ನಿಮಗೆ ಗೊತ್ತುಂಟಾ ಗೊತ್ತಿಲ್ಲದಿದ್ದರೆ ಯಾರಿಗಾದರೂ ದೈವದ ಮಂಚನ ನೋಡಿ ಗೊತ್ತಾಗ್ತದೆ ಅಲ್ಲದಿದ್ದರೆ ಇದ್ರದ್ದು ಬೇಕಾದರೆ ಇನ್ನೊಂದು ಸಲ ಯಾವಾಗಾದರೂ ಹಾಕುವ ದೈವದ್ದು ಮಂಚ ಇರ್ತದೆ
ಒಂದು ದೈವಕ್ಕೆ 2 ದೈವಕ್ಕೆ ಒಂದೊಂದು ಮಂಚ ಇರ್ತದೆ. ಹಾಗೆ ಆ ದೈವದ ಮಂಚದಲ್ಲಿ 2 ಎಲೆ ಹಾಕ್ತಾರೆ. ಫಸ್ಟಿಗೆ ದೈವದ ಮಂಚರ ಶುಚಿಗೊಳಿಸಿ ನಂತರ ಅದನ್ನು ಶುದ್ಧ ಮಾಡಿ, ಅಂದರೆ ಪಂಚಕವ್ಯ ಅಂತ ಹೇಳ್ತೇವೆ, ಅದನ್ನು ಮಾಡಿ ಶುದ್ಧ ಮಾಡಿ ಮತ್ತು ಅದಕ್ಕೆ ಕುಚಿಲಕ್ಕಿ, ಅಂದರೆ ದೈವಗಳಿಗೆ ಕುಚಿಲಕ್ಕಿ ಹಾಕೋದು, ದೇವರಿಗಾದರೆ ಬೆಳ್ತಿಗೆ ಹಾಕೋದು. ದೈವಕ್ಕೆ ಕುಚಿಲಕ್ಕಿ ಹಾಕಿ ತೆಂಗಿನಕಾಯಿ ಇಟ್ಟು ಅದು ಸುಸ್ತಿಗೆ ಅಂತ ಹೇಳ್ತೀವಿ ನಾವು, ಸುಸ್ತಿಗೆ ಇಡೋದು ಅಂತ. ಹಾಗೆ ಅದು ಇಡಬೇಕು. ಇಟ್ಟಾದಮೇಲೆ ಬೆಳಕು ಎಲ್ಲ ಇಡಲಿಕ್ಕುಂಟು. ಇಟ್ಟಾದಮೇಲೆ ಮತ್ತೆ ಇನ್ನೊಂದು ಎಲೆಯಲ್ಲಿ ಇದು ನಾವು ಪಂಚಕಜ್ಜಾಯ ಮಾಡಬೇಕು. ಪಂಚಕಜ್ಜಾಯ ಅನ್ನೋದಕ್ಕೆ ಏನಂದರೆ ಅವಲಕ್ಕಿ ಮತ್ತು ಹರಳು ಗೊತ್ತುಂಟ ನಿಮಗೆ? ಹರಳು ಮತ್ತು ತುಪ್ಪ ಮತ್ತು ಏಲಕ್ಕಿ ಮತ್ತು ಬೆಲ್ಲ, ತೆಂಗಿನಕಾಯಿ ಹಾಕಿ ಅದನ್ನು ಚೆನ್ನಾಗಿ ಕಿವುಚಬೇಕು. ಲೆಕ್ಕ 5 ಬಗೆ ಅಂತ, ಇಲ್ಲದಿದ್ದರೆ 7 ಬಗೆಯೂ ಹಾಕ್ಬೋದು. ಎಳ್ಳು ಹಾಕ್ಬೋದು ಮತ್ತು ಎಲ್ಲ ಸೇರಿಸಿ ಹಾಕ್ಬೋದು. ಲೆಕ್ಕ ಪಂಚಕಜ್ಜಾಯ ಅಂದರೆ 5 ಬಗೆ ಹಾಕಬೇಕು ಅನ್ನೋದು ಲೆಕ್ಕ. ಹಾಗೆ ಅದು ಹಾಕಿ ಪಂಚಕಜ್ಜಾಯ ಮಾಡ್ತೇವೆ. ಅದು ಗಂಡಸರೇ ಮಾಡೋದು. ಮಾಡಿ ಆದಮೇಲೆ ಇನ್ನೊಂದು ಎಲೆ ಹಾಕಿ ಅದರಲ್ಲಿ ಬಡಿಸ್ತಾರೆ. ಪಂಚಕಜ್ಜಾಯ ಬಡಿಸಿ ಆದಮೇಲೆ ನಾವು ಮಾಡಿಕೊಟ್ಟಂಥ ಗಟ್ಟಿ ಉಂಟಲ್ಲ, ಅದನ್ನು ಬೆಲ್ಲದ್ದು, ಅಂದರೆ ಒಂದು ಅರಶಿನ ಎಲೆದ್ದು ಮಾಡಿಕೊಡ್ತೇನೆ, ಇನ್ನೊಂದು ಪೆಜ ಅಂತ ಹೇಳ್ತೇವೆ, ಅಂದರೆ ಹೆಬ್ಬಲಸು ಗೊತ್ತುಂಟಲ್ಲ ನಿಮಗೆ? ಹೆಬ್ಬಲಸುದು ಎಲೆ ಅದು ಈ ಊರಲ್ಲೆಲ್ಲ ತುಂಬ ಇರ್ತದೆ. ಪಾರ್ಕಲ್ಲಿ ಕೂಡ ನಟ್ಟಿದ್ದಾರೆ, ಗ್ರೀನ್ ಪಾರ್ಕಲ್ಲಿ ಕೂಡ ನಟ್ಟಿದ್ದಾರೆ. ಅಲ್ಲಿಂದ ಕೊಯ್ದು ತಂದಿದ್ದಾರೆ ಇವರು ಬೆಳಿಗ್ಗೆ. ಹಾಗೆ ಹೆಬ್ಬಲಸದು ಎಲೆಯಲ್ಲಿ ಒಂದು ದೈವಕ್ಕೆ 2 ಗಟ್ಟಿಯಾಗಿ ಬಡಿಸ್ತಾರೆ. ಅಂದರೆ ಒಂದು ಹೆಬ್ಬಲಸದ್ದು ಇನ್ನೊಂದು ಅರಶಿನದ್ದು. ಹಾಗೆ ಬಡಿಸಿ ಆದಮೇಲೆ ಧೂಪ ತೋರಿಸ್ಲಿಕ್ಕೆ ಉಂಟು. ದೀಪ ಫಸ್ಟಿಗೆ ಇಟ್ಟಿರ್ತಾರೆ, ಧೂಪ ತೋರಿಸಲಿಕ್ಕೆ ಉಂಟು. ಧೂಪ ತೋರಿಸೋದಂದರೆ ಏನು? ಅದು ಗಂಡಸರು ಬಡಿಸುವಾಗಲೇ ಇದು ಕಟ್ತಾರೆ ತಲೆಗೆ ಬಟ್ಟೆ ಕಟ್ಟಿ ಆಮೇಲೆ ಧೂಪ ತೋರಿಸೋದು. ಯಾವುದು ಧೂಪ ತೋರಿಸೋದು? ಈ ಲೋಬನ ಉಂಟಲ್ಲ, ಲೋಬನ ಗೆರಟೆದಾಗಲಿ ಬೇರೆ ಯಾವುದೇ ಇದು ಇದ್ದಲ್ಲಿದ್ದು ಆಗ್ತದೆ, ಯಾವುದಾದ್ರೂ ಇದು ಬೆಂಕಿ ತರಬೇಕು. ನಾವು ಬೆಂಕಿ ಅವರೇ ತರ್ತಾರೆ, ಇಲ್ಲದಿದ್ದರೆ ಗೆರಟೆದಾದರೂ ನಾವು ಗ್ಯಾಸಲ್ಲಿ ಹಚ್ಚೋದಾದರೆ ಗೆರಟೆ ಆದರೂ ಇಟ್ಟು ಬೆಂಕಿ ಮಾಡಿ ಕೊಡಬೇಕು. ಅದು ಒಂದು ಧೂಪ ಇಡೋದುಂಟು, ಅದರಲ್ಲಿ ಹಾಕಿ ಕೊಟ್ಟರೆ ಅವರು ಅದಕ್ಕೆ ಲೋಬನ ಹಾಕಿ ಧೂಪ ತೋರಿಸ್ತಾರೆ. ಎಲ್ಲ ತೋರಿಸಿ ಆದಮೇಲೆ ಪ್ರಾರ್ಥನೆ. ಯಾರೆಲ್ಲ ಇರ್ತಾರೆ ಮನೆಯವರು? ನಮ್ಮ ಮನೆಯಲ್ಲಿ ಅಕ್ಕನ ಮಗಳು ಬಂದಿದ್ದಾರೆ, ಮತ್ತು ನಮ್ಮ ಮೈದುನ ಬಂದಿದ್ದರು. ಅಂದರೆ ಅದು ನಮ್ಮ ಮನೆಯವರೇ ಮಾಡುವಂಥದ್ದು. ಹಾಗಾಗಿ ಮೈದುನನ ಹೆಂಡತಿ ಯಾವಾಗಲೂ ಬರಬೇಕು. ಈ ಸಲ ಮೈದುನನ ಹೆಂಡತಿ ಬರಲಿಲ್ಲ, ಯಾಕಂದರೆ ಅವರಿಗೆ ಸ್ವಲ್ಪ ಸಮಸ್ಯೆ ಇರ್ಬೋದು, ಹಾಗೆ ಬರಲಿಲ್ಲ. ಮತ್ತು ಹಾಗೆ ಎಲ್ಲರೂ ಸೇರಿ ಒಂದು ಪ್ರಾರ್ಥನೆ ಮಾಡುವಂಥದ್ದು. ಪ್ರಾರ್ಥನೆ ಮಾಡಿ ದೈವಗಳಿಗೆ ಪ್ರಾರ್ಥನೆ ಮಾಡಿ, ಫಸ್ಟಿಗೆ ದೇವರಿಗೆ ಎಲ್ಲ ದೀಪ ಇಟ್ಟು ಹೋಗ್ಲಿಕ್ಕುಂಟು. ಆದ ನಂತರ ದೈವಗಳಿಗೆ ಮಾಡೋದು. ಮಾಡಿ ಆದಮೇಲೆ ಎಲ್ಲ ಪ್ರಾರ್ಥನೆ ಮಾಡಿ ಎಲ್ಲ ಸಮಸ್ಯೆ ಇದ್ದರೆ ಹೇಳಿಕೊಂಡು, ಇಲ್ಲದಿದ್ದರೆ ನಾವು ಮಾಡಿದಂಥ ಒಂದು ಈ ಹಬ್ಬನ ನೀವು ಚೆನ್ನಾಗಿ ಸ್ವೀಕರಿಸಬೇಕು ಅಂತ ದೈವಗಳ ಹತ್ರ ಹೇಳಿ ಕೈ ಮುಗಿದು ಬಂದು ಒಂದು 5 ನಿಮಿಷ ಕೂತ್ಕೊಳ್ಬೇಕು. ಆದ ನಂತರ ಒಳಗೆ ಹೋಗಿ ತೀರ್ಥ ಕೊಡ್ತಾರೆ. ತೀರ್ಥ ಕೊಟ್ಟಾದಮೇಲೆ ನಂತರ ಪಂಚಕಜ್ಜಾಯ ಕೊಡ್ತಾರೆ. ಆಮೇಲೆ ಎಲ್ಲ ಹಾಕಿದ್ದು ಅದನ್ನು ಒಂದು ವಿಸರ್ಜನೆಯಾಗಿ ಮಾಡ್ತಾರೆ. ಅಂದರೆ ಅದಕ್ಕೆ ಒಂದು ತೀರ್ಥದ್ದೆಲ್ಲ ಅವರು ಇದು ಮಾಡ್ತಾರೆ ಗಂಡಸರು. ನನಗೆ ಅದು ನಾನು ಹೆಚ್ಚು ನೋಡುವುದಿಲ್ಲ ಅದನ್ನು, ಆದರೂ ಹೇಳ್ತಾರಲ್ಲ ಹಾಗೆ ಗೊತ್ತುಂಟು, ಮಾಡೋದು ಒಮ್ಮೊಮ್ಮೆ ನೋಡ್ತೇನೆ. ಹಾಗೆ ಮಾಡಿ ಆದಮೇಲೆ ಮತ್ತೆ ತೆಗಿತಾರೆ. ಅಲ್ಲಿಂದ ತೆಗೆದು ಯಾವುದೆಲ್ಲ ಬಿಡಬೇಕು, ಹೂವೆಲ್ಲ ಇಡೋದನ್ನು ಹಾಗೆ ಬಿಡ್ತಾರೆ. ದೀಪ ಎಲ್ಲ ಹಾಗೆ ಇರ್ತದೆ. ಅಲ್ಲಿಗೆ ಹಬ್ಬದ ಆಚರಣೆ ಅವತ್ತದ್ದು ಮುಗೀತದೆ. ಹೀಗೆ ನಮಗೆ ಚೌತಿ ಕೂಡ ಬಡಿಸ್ಲಿಕ್ಕೆ ಉಂಟು. ಅಂದರೆ ಇದು ಚೌತಿ ಬರ್ತದಲ್ಲ, ಆಗ ಕೂಡ ಅದು ಮಧ್ಯಾಹ್ನ, ಇದು ರಾತ್ರಿ.
ಹಾಗೆ ನಾನು ಹೇಳಿದ್ರಲ್ಲಿ ಏನಾದರೂ ಹೆಚ್ಚು ಕಡಿಮೆ ಇರ್ಬೋದು. ಅಂದರೆ ಇದು ಎಲ್ಲರ ಮನೆಯಲ್ಲಿ ಒಂದೇ ರೀತಿ ಅಂತ ಇಲ್ಲ. ದೈವಗಳಿಗೆ ಪ್ರತಿಯೊಂದು ಹಬ್ಬವನ್ನು ಮಾಡುವಂಥವರ ಮನೆಯಲ್ಲಿ ಮಾತ್ರ ಮಾಡ್ತಾರೆ. ನಮ್ಮ ಮನೆಯಲ್ಲಿ ದೈವಕ್ಕೆ ದಿನ ಬೆಳಿಗ್ಗೆ ಸಂಜೆ ಬೆಳಕಿಡ್ತಾರೆ. ಇಲ್ಲದಿದ್ದರೆ ಸಾನ ಅಂತ ಕಟ್ತಾರೆ. ಅದಕ್ಕೆ ಅದು ಕಟ್ಟಿದರೆ ಹೊರಗೆ ತಿಂಗಳಿಗೊಮ್ಮೆ ಬೆಳಕಿಡುವವರು ಇರ್ತಾರೆ. ಎಲ್ಲರಲ್ಲಿ ಅಲ್ಲ, ಒಬ್ಬೊಬ್ಬರು ತಿಂಗಳಿಗೊಮ್ಮೆ ಅಂದರೆ ಸಂಕ್ರಮಣಕ್ಕೆ ಮಾತ್ರ ಬೆಳಕಿಡುವವರು ಇರ್ತಾರೆ. ಹಾಗೆ ಅಂದರೆ ಎಲ್ಲರೂ ಒಂದೇ ಕ್ರಮ ಒಂದೇ ಪದ್ಧತಿ ಅಲ್ಲ. ನಮ್ಮ ಮನೆಯಲ್ಲಿ ಮಾಡುವಂಥ ಪದ್ಧತಿನ ನಾನು ಹೇಳಿದ್ದೇನೆ. ಹಾಗೆ ಗೊತ್ತಾಯ್ತಾ ನಿಮಗೆ? ಇಷ್ಟ ಆಯಿತಾ ನನ್ನ ಮಾತು? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ವಿಜಯ ಲಾಗ್ಸ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ವಾ ಅವರು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇನ್ನು ತುಳುವಲ್ಲಿ ಮಾತಾಡ್ತೇನೆ. ತೂಲೆ ಮಾತ ಬೊಲ್ಪು ದೀತೇರು ತುಲೆ ಎಂಚ ದೀತೇರು ಸುತ್ತಲ ಮಾತರ್ನೆಲ್ಲ ದೀತೇರು. ಯಾನು ಮೂಲು ನಿಗ್ಲೆಗ್ ಸೌಂಡ್ ಕೊರ್ತುಜಿ ದಾಯ ಗೊತ್ತುಂಡೆ. ಅವು ಅಲ್ಪ ಕೈತಲೆ ಎಂಗಲ ಕೈತಲೆ ಒಂದು ಅಯ್ಯಪ್ಪನ ದೇವಸ್ಥಾನ ಉಂಡು. ಆ ದೇವಸ್ಥಾನ ಪದ್ಯ ಪಾಡ್ದಿತ್ತೇರು. ಆ ಪದ್ಯ ಪಾಂಡ ಎಂಕ್ಲೆಗ್ ಅವು ಪದ್ಯದ ಕೊರ್ರಾಪು ಜೊತೆ ಕೊರಂಡ ಕಾಪಿರೈಟ್ ಬರ್ಪುಂಡತೆ ಐಕೋಸ್ಕರ ಕೊರ್ತುಜಿ ನ್ಯೂಟ್ ಮಲ್ತದ್ದು ಯಾನ್ ಪಾತ್ರೊಂದುಲ್ಲ. ಯಾನ್ ಪದ್ಯದ ಪೂರ ಪಾಡಿಯೇಡ ಆ ಕಾಪಿರೈಟ್ ಬರ್ಪುಂಡತೆ ಐಕೋಸ್ಕರ ನ್ಯೂಟ್ ಮಲ್ತದ್ದು ಯಾನ್ ನಿಕ್ಲೆಗ್ ಖಾಲಿ ಪಾತ್ರೊಂದುಲ್ಲ. ಮುಖ ಎಂಕ್ಲೆನ ಇಲ್ಲಾಡು ನವರಾತ್ರಿ ಟೈಮುಡು ಗಾಡಿಗೆ ಪೂರ ಪೂಜೆ ಮಲ್ಪುಜೆರು. ಇತ್ತೆ ಉಂದುಂಡತೆ ದೀಪಾವಳಿಡೆ ಮಲ್ಪುನು ಮಿಷಿನ್ದ ನಮ್ಮನ ಪುಲ್ಲುನ ಮಿಷಿನ್ ಉಂಡದೆ. ಯಾನು ಪುಲ್ಲುನ ಮತ್ತು ಆನಿ ತೋಜ್ಪದಿತ್ತೆ ಅಂಚಾಯ್ತ ಮಿಷಿನ್ದ ಬೊಕ್ಕ ನಮ್ಮನ ಗಾಡಿಗೆ ಮತ್ತು ಆನೆ ಮಲ್ಪುನು ಏಪ ದೀಪಾವಳಿಗೆ ಮಲ್ಪುನು ಅಂಚದು ಇತ್ತೆ ಮಲ್ತೊಂದು ಇತ್ತೆ ಮಲ್ಪರೆ ದೆಕ್ಕದ ಕನತ ದೀಯತ್ತುಲೆ. ನಾನು ಒಂಚೂರು ಶಾಸ್ತ್ರೋತಕ ಮತ್ತು ಪೂದಿದ್ದೇನೆ. ಪೂದಿದ್ದು ಇತ್ತೆ ಒಂಜಿ ಬೊಲ್ಪು ಮತ್ತು ಪೊತ್ತಾಯಿ ಯಾನ್ ಪನ್ನಗ ಆರಿಜ್ಜಿಡ ಮೂಲು ದಿಂಡ ಅರೆ ತೂವರೆ ಪೂಜತ್ತ ನಾನೊಂಚೂರು ಲೇಟ್ ದೀಪುನು ಅಂಚ ಇತ್ತು ಬೊಲ್ಪು ದೀದ್ ಬತ್ತೆ ಗಾಡಿ ದೆಕ್ಕದು ಇದು ಪಾಡಿ ಪೂದಿಯರು ಮಿಷಿನಿಗೆ ದೀತನೆ ನನ್ನ ಇತ್ತೆ ಪೂಜೆ. ಯಾನೊಂಚೂರು ಹುಲ ಇತ್ತೆ ಹುಲ ಹಿಡ್ದು ಬಂದಾಗ ಚೂರು ಲೇಟ್ ಆಂಡು ಪೂಜೆ ಸ್ಟಾರ್ಟ್ ಮಲ್ತೇವೆ. ಅಂಚೆ ದೊಡ್ಡ ಪೂಜೆ ಮಲ್ಪ ಪೂಜೆ ಮಲ್ಪರೆ ಪಿರಕು ದಾಳಿ ಅಂಚ ಪಿರವ ಸೈಡ್ ಮಲ್ಪ ಒಂಚೂರು ಬರ್ತದೆ ನಮ್ಮ ಯಾವ ಶಾಸ್ತ್ರ ಅಂಚ. ಇನ್ನಿಂಥ ವೀಡಿಯೋನ ಇಡೆಗೆ ಮುಗಿತು. ಎಲ್ಲ ತಿಕ್ಕು ಎಡ್ಡೆ ವೀಡಿಯೋಡು ಬಾಯ್.